ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ. ಇದು ಪುತ್ತೂರಿನ ತಾಲೂಕಿನಾದ್ಯಂತ ಎಲ್ಲ ಜನತೆಗೆ ಸಿಗುವ ಬಹಳ ಪರಮ ಪವಿತ್ರವಾದ ಈ ಸಮಾರಂಭ, ಈ ಪೂಜೆ. ಇದು ಎಷ್ಟು ತಳಮಟ್ಟದ ಒಬ್ಬ ಪ್ರಜೆಗೂ ಸಮೇತ ಈ ಅವಕಾಶ ಸಿಗ್ತದೆ. ಕೋಟಿಗಟ್ಟಲೆ ಹಣ ಇದ್ರೂ ಸಮೇತ ತಿರುಪತಿಯಲ್ಲಿ ದೇವರ ದರ್ಶನ ಪಡೆಯುವುದು ಸುಲಭ ಅಲ್ಲ. ಅಂಥದ್ರಲ್ಲಿ ಇದು 3 ವರ್ಷದಿಂದ ಸತತವಾಗಿ, ಈ ವರ್ಷ 3ನೇ ವರ್ಷ ಶ್ರೀನಿವಾಸ ಕಲ್ಯಾಣೋತ್ಸವ ಸಣ್ಣ ಬಡವನಾದ ಪ್ರಜೆಗೂ ಸಮೇತ ಇಲ್ಲಿ ದೊರಕುವಂತಹ ಇದು ಪೂಜಾ ಕಾರ್ಯಕ್ರಮ. ಅದೇ ರೀತಿಯಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆದ ಈ ಪವಿತ್ರ ಸಮಯದಲ್ಲಿ ನಾವು ಅರುಣಣ್ಣನ ಸಾರಥ್ಯದಲ್ಲಿ ಪುತ್ತಿನ ಪರಿವಾರ ಸೇವಾ ಟ್ರಸ್ಟಿನ ವತಿಯಿಂದ ಸಾಮೂಹಿಕ ವಿವಾಹವನ್ನ ನಾವು ಇಲ್ಲಿ ಮಾಡಲ್ಪಡ್ತೇವೆ. ಅದು ಅತ್ಯಂತ ಈ ದೇವರ ಎದುರಿನಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಸಿಗುವಂತಹ ಸೇವಾ ಸೌಭಾಗ್ಯ. ಅದನ್ನ ಎಲ್ಲ ಜನರು ಅತ್ಯಂತ ಖುಷಿಯಿಂದ ನೋಡಿ ಖುಷಿ ಪಡಬೇಕು ಅಂತೇಳಿ ನಾನು ಕೇಳಿಕೊಳ್ತೇನೆ. ದಿನಾಂಕ 29 ಮತ್ತು 30 ತಾರೀಕಿನಂದು ನಡೆಯಲಿರತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರ ಸಂಪೂರ್ಣ ಸಹಕಾರವನ್ನು ಅಧ್ಯಕ್ಷನಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಮಾರು 1.5 ಲಕ್ಷಕ್ಕಿಂತಲೂ ಜಾಸ್ತಿ ಭಕ್ತರು ಸೇರುವ ನಿರೀಕ್ಷೆ ಇದೆ. ಅನ್ನದಾನ ಇದೆ. 2 ದಿವಸವೂ ಕೂಡ ಅಂದಾಜು ಅಷ್ಟು ಜನ ಸೇರಬಹುದು ಅಂತ ಹೇಳುವಂಥದ್ದು ನಮ್ಮ ನಿರೀಕ್ಷೆ. ಗುರುವರಿಯರು, ಸ್ವಾಮೀಜಿಗಳು, ಹಿರಿಯರು, ಸಮಾಜದ ಹಿರಿಯರು ಇವರೆಲ್ಲರೂ ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಮಾಧ್ಯಮದವರ ಸಹಕಾರವನ್ನು ಕೂಡ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮ ಸಾಂಗವಾಗಿ ನೆರವೇರಬೇಕು ಅಂತ ಹೇಳಿ ಈ ದಿನ ಚಪ್ಪರ ಮುಹೂರ್ತ ನಾವು ಮಾಡಿದ್ದೇವೆ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನು ಬೇಡಿದ್ದೇವೆ. ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದವೂ ಕೂಡ ಇದೆ ಅಂತ ಹೇಳುತ್ತಾ ನಾನು ಮತ್ತೊಮ್ಮೆ ನಿಮ್ಮ ಮುಖಾಂತರ ಸಮಸ್ತ ಹಿಂದೂ ಬಾಂಧವರಲ್ಲಿ ಈ ಕಾರ್ಯಕ್ರಮವನ್ನು ನಿಮ್ಮದೇ ಕಾರ್ಯಕ್ರಮ ಅಂತ ಹೇಳಿ ತಿಳ್ಕೊಂಡು ಚೆನ್ನಾಗಿ ಕಾಣಿಸಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಪರಿವಾರ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀದೇವರ ಅನುಗ್ರಹದಿಂದ 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕೆ ಈ ಸಂದರ್ಭ ಇವತ್ತು ಚಪ್ಪರ ಮುಹೂರ್ತ ನಡೆದಿದೆ. ಬಹಳ ಸುಂದರವಾಗಿ ಎಲ್ಲ ಮಹಾಜನರ ಸೇರುವಿಕೆಯಿಂದ ನಡೆಯುವಂತಹ ಈ ಕಾರ್ಯಕ್ರಮ. ಶ್ರೀನಿವಾಸ ದೇವರ ಅನುಗ್ರಹ ನಮ್ಮೆಲ್ಲರ ಮೇಲಿರಲಿ ಅಂತೇಳಿ ಪ್ರಾರ್ಥಿಸಿಕೊಳ್ಳುತ್ತಾ, ಹಾಗೆ ಸಾಮೂಹಿಕ ವಿವಾಹ 17 ತಂಡಗಳು 17 ದಂಪತಿಗಳು ಆಗಲಿಕ್ಕಿದ್ದಾರೆ. ಈ ಸಂದರ್ಭ 2007ನೇ ಇಸವಿಯಲ್ಲಿ ನನ್ನ ನೇತೃತ್ವದಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಂತಹ 7 ಜತೆಯ ಸಾಮೂಹಿಕ ವಿವಾಹ ನೆನಪಾಗ್ತಾ ಇದೆ. ಪುಣ್ಯ ಕಾರ್ಯ ಶ್ರೀನಿವಾಸ ಕಲ್ಯಾಣ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹ ಮಾಡುವಂಥದ್ದು. ಆ ದಂಪತಿಗಳಿಗೂ ಹಾಗೂ ಈ ಕಾರ್ಯಕ್ರಮ ಮಾಡಿದಂತಹ ಎಲ್ಲರಿಗೂ ಶ್ರೀನಿವಾಸನ ಹಾಗೂ ಮಾತೋಬಾರ ಶ್ರೀ ಮಹಾಲಿಂಗೇಶ್ವರನ ಪೂರ್ಣ ಅನುಗ್ರಹ ಇರಲಿ ಅಂತೇಳಿ ಹಾರೈಸುತ್ತಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಲ್ಲರೂ ಸೇರಿಕೊಳ್ಳುವ ಹಾರೈಸ್ತೀನಿ. ಈ ಸತಿ 3ನೇ ವರ್ಷದ ಕಲ್ಯಾಣೋತ್ಸವ ನಡೀತಿರೋ ಸಂಗತಿ ನಮಗೆಲ್ಲ ಗೊತ್ತೇ ಇದೆ. ಬಹಳ ಸಂತೋಷದ ವಿಚಾರ. ತಿರುಪತಿ ವೆಂಕಟರಮಣ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ವಿಷ್ಣುವೇ ಬಂದು ಭೂಮಿಯಲ್ಲಿ ನೆಲೆಸಿದ್ದು ಅಂತೇಳಿ ನಮ್ಮೆಲ್ಲ ನಂಬಿಕೆ. ನಾವೆಲ್ಲರೂ ಅಚಲವಾದ ವಿಶ್ವಾಸ ಇಟ್ಟ ದೇವರು ತಿರುಪತಿ ವೆಂಕಟರಮಣ. ಎಲ್ರಿಗೂ ಗೊತ್ತಿದೆ. ನಮಗೆ ತುಂಬಾ ರಶ್ ಅಲ್ಲಿ ಎಲ್ರಿಗೂ ಹೋಗ್ಲಿಕ್ಕೆ ಕಷ್ಟ. ಹೋದ್ರೆ ಕ್ಯೂ ನಿಲ್ಬೇಕು 100 ಗಂಟೆ. ಮತ್ತೆ ದೇವರ ಎದುರು ಹೋಗುವಾಗ ಮುಂದೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಹೆಚ್ಚು ವೀಕ್ಷಣೆಗೂ ಅವಕಾಶ ಇರುವುದಿಲ್ಲ. ಹಾಗಾಗಿ ಇದೊಂದು ವಿಶೇಷ ಕಾರ್ಯಕ್ರಮ. ಶ್ರೀನಿವಾಸ ಕಲ್ಯಾಣದಲ್ಲಿ ತಿರುಪತಿಯ ವೆಂಕಟರಮಣನೇ ಪ್ರತಿರೂಪ ಇಲ್ಲಿ ಬಂದು ನೆಲೆಸಿದಾಗೆ ಅಲ್ಲಿ ಹೇಗೆ ಪೂಜೆ ಆಗ್ತದೆ ಅದೇ ರೀತಿಯಲ್ಲಿ ಪೂಜೆ ನಡೆಯುವಂಥದ್ದು. ಇದೆಲ್ಲ ನಮಗೆ ಚೆನ್ನಾಗಿ ನೋಡುವಂತ ಎದುರು ತಿರುಪತಿ ವೆಂಕಟರಮಣನ ಎದುರೇ ಕೂತು ನೋಡುವಂತ ಸಂದರ್ಭ. ಉತ್ತಮ ಕಾರ್ಯಕ್ರಮ 3ನೇ ವರ್ಷದಲ್ಲಿ ನಡೀತಾ ಇದೆ ಪುತ್ತಿಲರವರ ನಾಯಕತ್ವದಲ್ಲಿ.
ಚೆನ್ನಾಗಿ ನಡೆಯಲಿ ಅಂತೇಳಿ ನಾವೆಲ್ಲ ಎಲ್ಲರನ್ನ ಹಾರೈಸ್ತಾ ಇದ್ದೇವೆ. ಎಲ್ರಿಗೂ ತುಂಬ ಸಾಕಷ್ಟು ಜನ ಇದಕ್ಕೆ ಬರ್ತಾರೆ, ಯಶಸ್ವಿಯಾಗಿ ನಡೆಯಲಿ. ಅದರೊಂದಿಗೆ ಈ ಸತಿ ಸಾಮೂಹಿಕ ವಿವಾಹ ಇದೆ, ಇದೊಂದು ಪುಣ್ಯದ ಕೆಲಸ. ಎಷ್ಟೋ ಜನರಿಗೆ ಮದುವೆ ಆಗೋದು ಅಂತ ಹೇಳಿದ್ರೆ ಜೀವನದಲ್ಲಿ ಒಂದು ದೊಡ್ಡ ಖರ್ಚು, ಮೊದಲೇ ಬೇರೆ ಎಲ್ಲ ಕಮಿಟ್ಮೆಂಟ್ಗಳನ್ನು ಇಟ್ಟುಕೊಂಡು ತೊಂದರೆಯಲ್ಲಿದ್ದಾಗ ಮತ್ತೆ ಪುನಃ ಮದುವೆ ಖರ್ಚು ಅಂತ ಹೇಳುವಾಗ ಕಷ್ಟ ಆಗ್ತದೆ. ಅದನ್ನೆಲ್ಲ ಇವರು ನಿಭಾಯಿಸಿ ನಡೆಸ್ತಾ ಇರುವಂಥದ್ದು ತುಂಬ ಸಂತೋಷದ ವಿಚಾರ. ಎಲ್ಲ ಕಾರ್ಯಕ್ರಮಗಳು ಒಂದು ಮಾದರಿಯಾಗಿ ಮೂಡಿ ಬರಲಿ, ಯಶಸ್ವಿಯಾಗಲಿ ಅಂತೇಳಿ ಸಂದರ್ಭದಲ್ಲಿ ಹಾರೈಸ್ತೀನಿ. ಇದು 3ನೇ ವರ್ಷದಲ್ಲಿ ನಡೆಯುವಂಥದ್ದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ. ಆಕ್ಚುಲಿ ಇದು ನಮಗೆ ಇಲ್ಲಿ ನಡೆಯುವಂತ ಈ ಕಾರ್ಯಕ್ರಮ ಒಂದು ಪಾಪದವರಿಗೂ ಕೂಡ ಒಂದು ನೋಡ್ಲಿಕ್ಕೆ ಸಿಗುವಂತದ್ದು, ಅವರಿಗೊಂದು ಪುಣ್ಯ ಈ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಸಿಗುವಂತದ್ದು. ಆಕ್ಚುಲಿ ಇಲ್ಲ ಇದ್ರೆ ಈ ಒಂದು ಇದಕ್ಕೆ ನಾವು ತಿರುಪತಿಗೆ ಹೋಗಿ ಎಷ್ಟೋ ಖರ್ಚು ಮಾಡಿ ಪೂಜೆಯನ್ನು ಮಾಡುವಂಥದ್ದು. ಆದ್ರೆ ಇಲ್ಲಿ ಅವರಿಗೆ ಇಷ್ಟು ಪಾಪದವರಾಗಿ ಎಷ್ಟೇ ದೊಡ್ಡವರಾಗಿ ಅವರಿಗೆ ನೋಡುವ ಒಂದು ಭಾಗ್ಯ ಸಿಗ್ತಾ ಉಂಟು. ಹಾಗಾಗಿ ಇಲ್ಲಿ ನಡೆಯುವಂತ ಈ ಕಾರ್ಯಕ್ರಮ 3ನೇ ವರ್ಷದ್ದು. ಇದು ಇನ್ನೂ ಯಶಸ್ವಿಯಾಗಿ ನಡೆಯಲಿ. ಮತ್ತೆ ಈ ವರ್ಷ ಸ್ಪೆಷಲ್ ಅಂತ ಹೇಳಿದ್ರೆ ಮದುವೆ ಸಾಮೂಹಿಕ ಇದನ್ನು ತಗೊಂಡಿದ್ದಾರೆ, ಮದುವೆ ಕಾರ್ಯಕ್ರಮ, ಅದು ಕೂಡ ಯಶಸ್ವಿಯಾಗಿ ನಡೆಯಲಿ. 2 ವರ್ಷಗಳ ಯಶಸ್ವಿ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಸ್ತ ಹಿಂದೂ ಸಮಾಜದ ಸಹಕಾರದಿಂದ ಮಹಾಲಿಂಗೇಶ್ವರ ದೇವರ ಈ ಗದ್ದೆಯಲ್ಲಿ ನಡೆದಿದೆ. ಇದು 3ನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ. ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವ ಮತ್ತು ಶ್ರೀನಿವಾಸ ಕಲ್ಯಾಣ 3 ಕಾರ್ಯಕ್ರಮಗಳು ಒಟ್ಟಿಗೆ ನಡೀತಾ ಇದೆ. ಸಮಸ್ತ ಹಿಂದೂ ಸಮಾಜ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಎಲ್ಲರೂ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರ ಪರವಾಗಿ ಆಶಿಸುತ್ತೇನೆ. 30ನೇ ತಾರೀಕಿಗೆ ಮಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರುಮಾರು ಗದ್ದೆಯಲ್ಲಿ ನಡೆಯುವಂತಹ ಶ್ರೀನಿವಾಸ ಕಲ್ಯಾಣೋತ್ಸವ, ಸಾಮೂಹಿಕ ವಿವಾಹ ಮತ್ತು ಹಿಂದವಿ ಸಾಮ್ರಾಜ್ಯೋತ್ಸವದ ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಇವತ್ತು ನಾವೆಲ್ಲ ಚಪ್ಪರ ಮುಹೂರ್ತದ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ದೇವಸ್ಥಾನದ ಗದ್ದೆಯಲ್ಲಿದ್ದೇವೆ. ಮೂಡುಬಿದ್ರೆಯ ಆರ್.ಕೆ. ಭಟ್ರವರ ನೇತೃತ್ವದಲ್ಲಿ ಈ ಬಾರಿಯ ಕಳೆದ 2 ವರ್ಷದಲ್ಲಿ ಕೂಡ ಈ ವೇದಿಕೆ ಮತ್ತು ಸಭಾ ವ್ಯವಸ್ಥೆಗಳ ಮಾಡಿರತಕ್ಕಂಥ ಆರ್.ಕೆ. ಭಟ್ ಅವರ ಮುಖಾಂತರ ಚಪ್ಪರ ಮುಹೂರ್ತದ ಈ ಕಾರ್ಯ ನೆರವೇರಿದೆ. ಸುಮಾರು 400 ಫೀಟಿನಷ್ಟು ಉದ್ದಕ್ಕೆ ಮತ್ತು 140 ಫೀಟ್ ಅಗಲಕ್ಕೆ ನಮ್ಮ ನಾಳ್ದಿನ ಕಾರ್ಯಕ್ರಮದ ಮುಖ್ಯ ಚಪ್ಪರ ವೇದಿಕೆ ಇರುತ್ತದೆ. ಜೊತೆಗೆ 140 ಫೀಟ್ನಷ್ಟು ಅಗಲದ ಕಾರ್ಯಕ್ರಮದ ವೇದಿಕೆ, ಜೊತೆಯಲ್ಲಿ 100 ಮತ್ತು 200 ಫೀಟ್ ಉದ್ದಕ್ಕೆ ನಮ್ಮ ಅನ್ನ ಸಂತರ್ಪಣೆಗೆ ಬೇಕಾಗಿರತಕ್ಕಂಥ ಪೆಂಡಲ್ನ ವ್ಯವಸ್ಥೆಯನ್ನ ಮಾಡಲಿಕ್ಕಿದ್ದಾರೆ. ಒಟ್ಟಾರೆಯಾಗಿ ನಾಳ್ದಿನ 2 ದಿವಸಗಳ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವುದಕ್ಕೆ ಪೂರಕವಾಗಿರತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡತಕ್ಕಂಥ ಫ್ಲೆಕ್ಸ್ ಇರಬಹುದು, ಬಂಟಿಂಗ್ಸ್ಗಳನ್ನು ಅಳವಡಿಸತಕ್ಕಂಥ ಕೆಲಸ ಕಾರ್ಯಗಳು ಈಗ ನಡೀತಾ ಇದೆ. ಒಟ್ಟಾರೆಯಾಗಿ ನಾಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯುವುದಕ್ಕೆ ಆ ಭಗವಂತ ನಮಗೆಲ್ಲರಿಗೂ ಶಕ್ತಿಯನ್ನ ಮತ್ತು ಆ 2 ದಿವಸಗಳ ಕಾರ್ಯಕ್ರಮ ಲಭೂತು ಅನ್ನತಕ್ಕಂಥ ರೀತಿಯಲ್ಲಿ ನಡೆಯುವುದಕ್ಕೆ ಆ ಭಗವಂತನ ಆಶೀರ್ವಾದ ಬೇಕು ಅನ್ನುವಂಥ ಪ್ರಾರ್ಥನೆಯನ್ನ ಇವತ್ತಿನ ಈ ಚಪ್ಪರ ಮುಹೂರ್ತದ ಸಂದರ್ಭದಲ್ಲಿ ನಾವೆಲ್ಲ ಮಾಡಿದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.